5 ತಿಂಗಳ ಗರ್ಭಿಣಿ ಸೊಸೆಯನ್ನ ಆಕೆಯ ಮಾವ ಕತ್ತು ಸೀಳಿ ಕೊಲೆ ಮಾಡಿರುವ ಘಟನೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಚಿಕ್ಕಹಣಗಿ ಗ್ರಾಮದಲ್ಲಿ ನಡೆದಿದೆ. 24 ವರ್ಷದ ರೇಖಾ ನಾಗರಾಜ ಮೃತಪಟ್ಟ ಗರ್ಭಿಣಿ ಮಹಿಳೆ, 50 ವರ್ಷದ ಸಿದ್ದಪ್ಪ ಆರೋಪಿ ಮಾವ. ಕೆಲವು ವರ್ಷಗಳ ಹಿಂದೆ ರೇಖಾ ಮತ್ತು ನಾಗರಾಜ್ ವಿವಾಹವಾಗಿತ್ತು. ಆರಂಭದಲ್ಲಿ ಗಂಡನ ಮನೆಯವರು ಸೊಸೆಯನ್ನ ಚೆನ್ನಾಗಿ ನೋಡಿಕೊಳ್ತಾ ಇದ್ದು, 6 ತಿಂಗಳ ಬಳಿಕ ಹೊಲ ಮನೆ ಕೆಲಸದ ವಿಚಾರವಾಗಿ ಆಗಾಗ ಜಗಳ ನಡೀತಾ ಇತ್ತು. ಈ ಕಾರಣದಿಂದ ರೇಖಾ ಮತ್ತು ನಾಗರಾಜ್ ಚಿಕ್ಕಹಣಗಿಯಿಂದ ಹಿರೇಹಣಗಿಗೆ ತೆರಳಿ ಪ್ರತ್ಯೇಕವಾಗಿ ವಾಸವಾಗಿದ್ರು. ಸೊಸೆ ಗರ್ಭಿಣಿಯಾಗಿರುವುದನ್ನು ತಿಳಿದ ಅತ್ತೆ ಮಾವ ಬೇರೆ ಮನೆ ಯಾಕೆ, ಮನೆಗೆ ಬನ್ನಿ ಎಂದು ಹೇಳಿ ಚಿಕ್ಕಹಣಗಿಗೆ ಕರೆದುಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಸೊಸೆ ಮಾವನ ಮಧ್ಯೆ ಹೊಲ ಮನೆ ಕೆಲಸದ ಬಗ್ಗೆ ಮತ್ತೆ ಜಗಳ ಆರಂಭವಾಗಿತ್ತು. ಇದೀಗ ಜಗಳ ಭೀಕರವಾದ ಅಂತ್ಯವನ್ನ ಕಂಡಿದೆ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ.